सर्वप्रदं स्वयं सिद्धम् अहं वन्दे सिद्धारूढयतीश्वरम् ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ಪ್ರಣವಾನಂದ ಸ್ವಾಮೀಜಿಯವರಿಗೂ ನಮಿಸಿ, ಜ್ಞಾನಪೀಠದಲ್ಲಿ ಅಲಂಕೃತರಾಗಿರತಕ್ಕಂಥ ಎಲ್ಲ ಮಹಾತ್ಮರಿಗೂ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಮಹಾತ್ಮರು ಭಕ್ತಿಯ ವಿಷಯಕವಾಗಿ ಬಹಳ ಸುಂದರವಾಗಿ ಉಪದೇಶ ಮಾಡಿದರು. ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಪರಮಾತ್ಮನ ಕೃಪೆ ನಮಗಾಗಬೇಕಾದ್ರೆ ನಾವು ಹೇಗಿರಬೇಕು? ನಮಗೆ ಪರಮಾತ್ಮನ ಕೃಪೆ ಆಗಬೇಕು. ಪರಮಾತ್ಮನ ಆಶೀರ್ವಾದದಿಂದ ನಮಗೆ ಸಕಲ ಭೋಗ ಭಾಗ್ಯ ಸಂಪತ್ತ ಐಶ್ವರ್ಯ ಅಧಿಕಾರ ಎಲ್ಲವೂ ಪ್ರಾಪ್ತಿಯಾಗಿ ಕೊನೆಗೆ ಅವನ ದರ್ಶನವೂ ಕೂಡ ಆಗಿ ನಾವು ಧನ್ಯರಾಗಬೇಕಾದ್ರೆ ನಮ್ಮಲ್ಲಿ ಭಾವಶುದ್ಧವಾದ ಭಕ್ತಿ ಇರಬೇಕಂತಾರೆ ಅವರು. ಭಕ್ತಿ ಎಲ್ಲರೂ ಮಾಡ್ತೇವೆ, ಭಾವಶುದ್ಧವಾದ ಭಕ್ತಿ ಮಾಡಬೇಕು. ಭಾವಕ್ಕೆ ಪರಮಾತ್ಮನ ಒಲೆಮೆ ಓದುವುದಕ್ಕಲ್ಲ. ವೇದ ಆಗಮ ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನ ಓದಿದ್ರಲ್ಲ, ಓದ್ರಿ ಅದ್ರ ಜೊತೆಲಿ ಭಕ್ತಿ ಇರ್ಲಂತಾರೆ ಅವರು. ಭಕ್ತಿ ಇಲ್ಲದೆ ಹೋತಂದರೆ ಅದು ವ್ಯರ್ಥ. ಭಕ್ತಿ ಇಲ್ಲದೆ ಹೋದರೆ ವ್ಯರ್ಥ. ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ಭುಕ್ತಯೇ ನತು ಮುಕ್ತಯೇ ಅಂತೇಳಿ ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾರೆ. ವಾಗ್ವೈಖರಿ ಆಗಿರ್ಬೋದು, ಶಬ್ದ ಜರಿ ಇರಬಹುದು, ಭಕ್ತಿನೇ ಇಲ್ಲ ಹೋತಂದರೆ ಅದು ಪರಮಾತ್ಮನಿಗೆ ಪ್ರಿಯ ಆಗೋಂಗಿಲ್ಲ. ಭಕ್ತಿ ಶ್ರದ್ಧೆ ಭಾಳ ಮುಖ್ಯ. ಓದು ಮುಖ್ಯ ಅಲ್ಲ, ಓದು ಮುಖ್ಯ ಅಲ್ಲ. ಬೇಡರ ಕಣ್ಣಪ್ಪ ಏನುವುದಿದ್ದ ಏನೂ ಇಲ್ಲ, ಅವನಿಗೆ ಪರಮಾತ್ಮ ನಾಮಸ್ಮರಣೆ ಮಾಡೋಕ್ಕೆ ಬರ್ತಿರ್ಕಿಲ್ಲ. ಬೇಡರ ಕಣ್ಣಪ್ಪ ಅಂಥವನಿಗೆ ಪರಮಾತ್ಮ ಒಲದ. ವೇದ ಪಾರಾಯಣ ಮಾಡಿದ್ದ ಪುರೋಹಿತ ಬೇಕಾದಷ್ಟು ವೇದಗಳನ್ನು ಅಧ್ಯಯನ ಮಾಡಿ ಪರಮಾತ್ಮನ ಪೂಜೆ ಮಾಡ್ತಿದ್ದ. ಪರಮಾತ್ಮ ಅವನಿಗೆ ಪ್ರತ್ಯಕ್ಷ ಆಗಲಿಲ್ಲ. ಪರಮಾತ್ಮ ಆದದ್ದು ಬೇಡರ ಕಣ್ಣಪ್ಪಗಾದ ಅಲ್ಲ. ಭಕ್ತಿಗೆ ಭಾಳ ಮುಖ್ಯ ಇದೆ. ಭಾವಶುದ್ಧವಾದ ಭಕ್ತಿ ಇರಬೇಕು. ಭಾವಶುದ್ಧವಾದ ಭಕ್ತಿ ಇತ್ತಂದರೆ ಪರಮಾತ್ಮನ ಕೃಪೆ ಆಗ್ತದೆ. ಆದ್ದರಿಂದ ಭಕ್ತಿ ಬಹಳ ಶ್ರೇಷ್ಠ. ಕಾಳಿದಾಸ ಯಾವುದು ಓದಿದ್ದ? ಕಾಳಿದಾಸನೂ ಕೂಡ ಭಗವಂತನ ಕೃಪೆಗೆ ಪಾತ್ರನಾಗೋದು ಭಕ್ತಿ ಶ್ರದ್ಧಾ ಮುಖ್ಯ. ಭಕ್ತಿ ಭಾವಶುದ್ಧವಾಗಿರ್ಬೇಕಂತಾರೆ ಅವರು. ಆ ಭಾವಶುದ್ಧವಾದ ಭಕ್ತಿ ಇದ್ದರೆ ಪರಮಾತ್ಮ ಹೊಲಿಮೆ. ಅದಕ್ಕೆ ಭಕ್ತಿ ಅಂದರೆ ಭಕ್ತಿ ಭಾವಾನುಕೂಲನೆ. ಅನುಕೂಲ ಅಂದರೆ ಭಕ್ತಿ ಭಾವ ಅಂತ. ಭಾವ ಪರಿಶುದ್ಧವಾದ ಭಕ್ತಿ ಪರಮಾತ್ಮನ ಕೃಪೆಗೆ ಪಾತ್ರ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಭಾವನೆಯನ್ನು ಪಾವನವಾಗಿ ಇಟ್ಕೊಳ್ಬೇಕು. ಭಾವ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಆಕಾಂಕ್ಷೆ, ಇಚ್ಛಾ, ಅದು ಪರಿಶುದ್ಧವಾಗಿದ್ದು ಸಾಕು. ಪರಿಶುದ್ಧವಾಗಿತ್ತಂದರೆ ಪರಮಾತ್ಮ ನೀವಿದ್ದಲ್ಲೇ ಬರ್ತಾನವ. ನಿಮ್ಮ ಹೃದಯದಲ್ಲಿದ್ದಾನೆ ಪರಮಾತ್ಮ. ಅದಕ್ಕೆ ಭಾವಶುದ್ಧವಾದ ಭಕ್ತಿ ಇತ್ತಂದರೆ ಪರಮಾತ್ಮನ ಒಲಿಮೆ ಆಗಿದೆ. ದ್ರೌಪದಿ ದುಶ್ಯಾಸನದಿಂದ ಅನೇಕ ವಿಧವಾದಂಥ ತೊಂದರೆ ಪಡ್ತಾ ಇದ್ಲು. ಕಷ್ಟದಲ್ಲಿ ಎಲ್ಲರನ್ನೂ ಕಳೆದು ಯಾರೂ ಇರಲಿಲ್ಲ. ಭಾವಶುದ್ಧವಾದ ಭಗವಂತನನ್ನು ಧ್ಯಾನ ಮಾಡಿದ್ಲು. ಧ್ಯಾನ ಮಾಡಿದ ಆ ಕ್ಷಣದಲ್ಲೇ ಪರಮಾತ್ಮ ಅಂತರಿಕ್ಷದಲ್ಲಿ ಎಲ್ಲ ಕಡೆ ಪರಮಾತ್ಮ ಇರ್ತಾನೆ. ಆಕೆ ಸೀರೆಯನ್ನು ಬಿಟ್ಟಲ್ಲ. ಸೀರೆಯನ್ನು ಸಭಾಮತಿ ದುಶ್ಯಾಸನ ಸೆಳೆತಿದ್ದ, ಅಪಮಾನ ಮಾಡಬೇಕಂತ ಕೂಡಿದ್ದ. ಆದರೆ ಭಗವಂತನ ಭಕ್ತಿ ಭಾವದಿಂದ ಪ್ರಾರ್ಥನಾ ಮಾಡಿದ್ಲು ದ್ರೌಪದಿ. ಮಾಡಿದ ಆ ಕ್ಷಣದಲ್ಲೇ ಪರಮಾತ್ಮ ಪ್ರತ್ಯಕ್ಷನಾದ ಸೀರೆಯನ್ನು ಬಿಟ್ಟ. ಆಕೆಯ ಮೇಲಿನ ಸೀರೆ ಹಂಗೆ ಉಳಿತು, ಮೈ ಮೇಲಿದ್ದು. ಆದರೆ ದುಶ್ಯಾಸನ ಸಿಕ್ಕದ್ದು ಪರಮಾತ್ಮ ಬಿಟ್ಟಂಥ ಸೀರೆ ಸೆರಗಿ ಸಿಕ್ತು. ಅದನ್ನು ಜಗ್ಗಿದ ಸಾಕಾಯಿತು. ಸಾಕಾಗಿ ಮೂರ್ಛೆ ಬಂದು ಬಿದ್ದ. ಆದರೆ ಅದನ್ನು ರಕ್ಷಣೆ ಮಾಡಿದವ ಯಾರು? ದ್ರೌಪದಿಯಿಂದ ಭಕ್ತಿ ಭಾವದಿಂದ ಕೂಡಿರ್ತಕ್ಕಂಥ ದ್ರೌಪದಿಯನ್ನು. ಹಾಗೆ ಪರಮಾತ್ಮ ನಮಗೆ ಒಲಿಯಬೇಕಾದ್ರೆ ನಮ್ಮಲ್ಲಿ ಭಾವ ಶುದ್ಧ ಇರಬೇಕಷ್ಟೇ.
ಭಾವ ಪರಿಪಕ್ವವಾಗಿತ್ತಂದರೆ ಪರಮಾತ್ಮನ ಒಲಿಮೆ ಆಗೇ ಬಿಡ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಭಾವಶುದ್ಧವಾದ ಭಕ್ತಿಯನ್ನು ಮಾಡ್ತಾ ಇದ್ದೀವಿ. ಅದು ಬಹಳ ಶ್ರೇಷ್ಠ. ಓದಬೇಕಾಗಿಲ್ಲ, ಬರಬೇಕಾಗಿಲ್ಲ, ತಪಸ್ಸು ಮಾಡಬೇಕಾಗಿಲ್ಲ. ನೀವು ಅನನ್ಯವಾದ ಪ್ರೇಮ, ಭಾವ ಶುದ್ಧ ಅಂದ್ರೇನು? ಅನನ್ಯವಾದ ಪ್ರೇಮ. ಅನನ್ಯವಾದ ಪ್ರೇಮದಿಂದ ನೀವು ಶರಣಾಗತರಾದರೆ ಪರಮಾತ್ಮ ನಿಮಗೆ ಅನುಗ್ರಹ ಮಾಡ್ತಾನೆ. ಗುರುದೇವನ ಕೃಪಾ ಆಗ್ತದೆ, ಗುರುವೇದನ ಆಶೀರ್ವಾದ ಆಗ್ತದೆ. ಆದ್ದರಿಂದ ನಾವು ಭಕ್ತಿ ಭಾವದಿಂದ ಕೂಡಿ ಪರಮಾತ್ಮನನ್ನು ಒಲಿಸಿದ್ದಾದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿಯಾಗ್ತವೆ. ನಮ್ಮ ಇಷ್ಟಾರ್ಥಗಳು ನೀವೇನು ಅಪೇಕ್ಷೆ ಮಾಡ್ತಾರಲ್ಲ, ಸತಿ, ಪುತ್ರ, ವಿತ್ತ, ಧನ, ಕನಕ, ವಸ್ತ್ರ, ವಾಹನ, ಐಶ್ವರ್ಯ, ಅಧಿಕಾರ, ಏನೇನು ಅಪೇಕ್ಷೆ ಮಾಡ್ತೇವಲ್ಲ ಅವೆಲ್ಲ ನಿಮ್ಮ ಭಕ್ತಿ ತಂದು ತಾವು ಬರ್ತಾವಂಥವು. ನಿಮ್ಮಲ್ಲಿ ಆ ಭಾವ ಶುದ್ಧವಾಗಿತ್ತಂದರೆ ತಾವು ಬರ್ತಾವೆ. ಆದರೆ ಭಾವ ಶುದ್ಧ ಮಾಡಿಕೊಳ್ಳೋದು ಭಾಳ ಕಠಿಣ ಇದೆ. ಭಾವ ಶುದ್ಧವಾಗಬೇಕು, ನಿರ್ಮಲವಾದ ಅಂತಃಕರಣ ಇರಬೇಕು. ನಿರ್ಮಲವಾದ ಅಂತಃಕರಣ ಇತ್ತಂದರೆ, ನಿರ್ಮಲ ಅಂದರೆ ಪಾಪರಹಿತವಾದ ಮನ ಅಂತ, ಪಾಪರಹಿತವಾದಂಥ ಅಂತಃಕರಣ ಮನಸ್ಸು ಹಾಗಿತ್ತಂದರೆ ಪರಮಾತ್ಮನ ಒಲಿಮೆ ನಮಗೆಲ್ಲ ಆಗ್ತದೆ. ಆದ್ದರಿಂದ ಅಂಥ ಭಾವಶುದ್ಧವಾದಂಥ ಭಕ್ತಿಯನ್ನು ನಾವು ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು. ಭಗವಂತನ ಕೃಪೆಗೆ ಸದ್ಗುರುನಾಥನ ಆಶೀರ್ವಾದಕ್ಕೆ ನಾವು ಪಾತ್ರ ಆದದ್ದಾದರೆ ನಮ್ಮ ಜನ್ಮವೇ ಸಾರ್ಥಕ ಆಗ್ತದೆ. ನಾವು ಪುಣ್ಯವನ್ನು ಸಂಪಾದನೆ ಮಾಡಿ ಭಗವಂತನ ಯಥಾರ್ಥ ಜ್ಞಾನ ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಅದಕ್ಕೆ ನಮ್ಮದೇನಿಲ್ಲ, ಭಾವ ಶುದ್ಧವಾಗಿ ಎಲ್ಲ ಪರಮಾತ್ಮ ನಿಂದಾಣ್ರಿ, ನಮ್ದಂತಲ್ಲ. ಏನೇನಂತ ಅದೆಲ್ಲ ನಿಂದ ಯದ್ಯತ್ ಕರ್ಮ ಕರೋಮಿ ತತ್ತತ್ ಶಂಭೋ ತಮಾರಾಧ. ನಾ ಏನು ಮಾಡ್ತಾ ಇದ್ದೀನಿ ಎಲ್ಲ ನಿಂದ ಪರಮಾತ್ಮ ಅನ್ರಿ. ನೀವೇನೋ ಮಾಡಿರಿ, ಯಾವುದೋ ಮಾಡಿದ್ರೆ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯದನ್ನು ನೀವು ಮಾಡುವುದಿಲ್ಲ. ಇದು ಪರಮಾತ್ಮ ನಿಂದು, ನಿನ್ನ ಅರ್ಚನೆ, ನಿನ್ನ ಧ್ಯಾನ ನಿಂದೆ ಅಂತ ತಿಳ್ಕೊಂಡು ನಂದನ್ನೋದೇನೂ ಇಲ್ಲ, ನಂದನ್ನೋದೇನಿಲ್ಲ, ಎಲ್ಲ ಪರಮಾತ್ಮ, ಎಲ್ಲ ಒಂದೇ ಐತೆ. ನಾವು ನಮ್ಮ ಸುಮ್ಮನೆ ಅಂತೇವೆ ಭಾವದಿಂದ. ಸುಮ್ಮನೆ ನಾವು ನಂದು 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 ಅಂತ ದುಃಖಿಯಾಗೇವಿ. ಎಲ್ಲ ನಂದಂತೆ ದುಃಖ ಆಗೇವಿ. ಎಲ್ಲ ನಿಂದು ಪರಮಾತ್ಮ ನಿಂದು ಅಂತಂದರೆ ಪರಮಾತ್ಮನ ಕೃಪಾ ಆಗ್ತದೆ. ಅವ ಪರಮಾತ್ಮ ಏನು ಕೊಡಬೇಕಾಗಿಲ್ಲ, ಭಾವ ಶುದ್ಧವಾಗಿ ಹೇಳ್ರಪ್ಪ ಇದು ನಂದ ಅಂತೇಳಿ. ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ನಿಶ್ಯ ಮತ್ಪರಾಹ. ಪರಮಾತ್ಮ ಬಹಳ ಸುಂದರವಾಗಿ ಹೇಳ ಭಗವತಿಲಿ, ಎಲ್ಲ ಸರ್ವ ನಮ್ಮ ಒಳ್ಳೆಯ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಭಗವಂತನೇ ಇದು ನಿಂದ ಅಂತಂದಾಗ ಪರಮಾತ್ಮ ನಮ್ಮನ್ನು ಅನುಗ್ರಹಿಸ್ತಾನೆ, ನಮಗೆ ಮೋಕ್ಷವನ್ನು ಕೊಡ್ತಾನೆ. ತೇಷಾಮಹಂ ಸಮುದ್ಧರ್ತ, ಅವರನ್ನು ಉದ್ಧಾರ ಮಾಡ್ತಾನೆ ಪರಮಾತ್ಮ, ಭಯ ಕೊಟ್ಟಾನೆ. ಈ ರೀತಿಯಾಗಿ ಹೇ ಪರಮಾತ್ಮ, ನಿನ್ನೆ ನಾನು ನಂಬಿದ್ದೇನೆ, ನಿನಗೆ ನಾ ಶರಣಾಗತನಾಗಿದ್ದೇನೆ ಅನ್ನೋ ಭಾವದಿಂದ ನಾವು ಕೂಡಿದ್ರೆ ಪರಮಾತ್ಮ ನಮ್ಮನ್ನು ಈ ದುಃಖದಿಂದ ಪಾರ ಮಾಡ್ತಾನೆ. ಎಂಥ ದುಃಖ ಇದ್ದರೂ ಕೂಡ ಆ ದುಃಖ ಕ್ಷಣ ಮಾತ್ರ ನಿವೃತ್ತಿ ಆಗ್ತದೆ, ಶಾಂತಿ ಸಿಗ್ತದೆ. ಅದಕ್ಕೆ ತೇಷಾಂ ಅಹಂ ಸಮುದ್ಧರ್ತ ಅಂತ ಪರಮಾತ್ಮ ಭಯ ಕೊಟ್ಟಾನ ಗೀತೆಯಲ್ಲಿ. ಅವರನ್ನು ನಾನು ರಕ್ಷಣಾ ಮಾಡ್ತೇನೆ, ಅವರಿಗೆ ಶಾಶ್ವತವಾದ ಸುಖವನ್ನು ಕೊಡ್ತೇನೆ, ಅವರನ್ನು ಈ ಭವಸಾಗರದಿಂದ ಪಾರ ಮಾಡಿ ಅಮರರನ್ನಾಗಿ ಮಾಡ್ತೀನಿ ಅಂತ ತಿಳ್ಕೊಂಡು ಪರಮಾತ್ಮ ಅಭಯ ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಹಾಗೆ ನಾವು ಕೂಡ ಆ ಗುರುದೇವಾದಿಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆರಾಧಿಸಿದ್ದಾದರೆ, ಸ್ಮರಣ ಮಾಡಿದ್ದಾದರೆ, ಚಿಂತನೆ ಮಾಡಿದ್ದಾದರೆ ನಮ್ಮ ಕರ್ಮಗಳೆಲ್ಲವೂ ಪವಿತ್ರ ಆಗ್ತವೆ. ನಾವು ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೀವಿ. ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ತೇವೆ. ಮನುಷ್ಯರಾಗಿ ಹುಟ್ಟಿ ಬಂದದ್ದು ಬಹಳ ದುರ್ಲಭ. ಇಂಥ ಮನುಷ್ಯ ಜನ್ಮ ಸಿಗುವುದೇ ದುರ್ಲಭ ಮೊದಲ. ಆದ್ದರಿಂದ ಅಂಥದ್ದು ಶ್ರೇಷ್ಠವಾದಂಥ ರತ್ನಪ್ರಾಯವಾದದ್ದು ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲೇ ನಾವು ಪರಮಾತ್ಮನ ಪಡ್ಕೊಂಡು ಮುಕ್ತರಾಗ್ಲಿಕ್ಕೆ ಬರ್ತದೆ. ಪಶುಪಕ್ಷಾದಿ ಜನ್ಮಗಳಲ್ಲಿ ಬರೋಂಗಿಲ್ಲ. ಪಶುಪಕ್ಷಾದಿ ಜನ್ಮಗಳಲ್ಲಿ ಭಗವಂತನ ಯಥಾರ್ಥ ಜ್ಞಾನ ಮಾಡ್ಕೊಂಡು ಮುಕ್ತಿ ಆಗಲಿಕ್ಕೆ ಬಹಳ ಕಠಿಣ. ಆದರೆ ಮನುಷ್ಯರಾಗಿ ನಾವು ಹುಟ್ಟು ಬಂದೇವಲ್ಲ, ಸ್ತ್ರೀಯರಾಗಲಿ ಪುರುಷರಾಗಲಿ ಬಾಲಕರಾಗಲಿ ವೃದ್ಧರಾಗಲಿ ಯಾರಾಗಲಿ ಭಗವಂತನಲ್ಲಿ ಅನನ್ಯವಾದ ಪ್ರೇಮ ನಾವಿಟ್ಟಿದ್ದಾದರೆ ಪರಮಾತ್ಮ ನಮ್ಮನ್ನು ಈ ಸಂಸಾರ ಸಾಗರ ದುಃಖದಿಂದ ಪಾರ ಮಾಡ್ತಾನೆ. ನಮಗೆ ಯಥಾರ್ಥ ಜ್ಞಾನವನ್ನು ಕೊಟ್ಟು ನಮ್ಮನ್ನು ರಕ್ಷಣಾ ಮಾಡ್ತಾನೆ. ನಮಗೆ ಅಂಥದ್ದು ಯಾವ ಜ್ಞಾನವನ್ನು ಉಂಟು ಮಾಡ್ತಕ್ಕಂಥ ಭಕ್ತಿ ಇರಬೇಕು. ಭಕ್ತಿ ಭಾವಕ್ಕೆ ಅನುಕೂಲ ಅಂತೇಳಿ ಮತ್ತೆ ಅವನು ಅನುಕೂಲ ಅಂದರೆ ನಮಗೆ ಪ್ರಾಪ್ತನಾಗ್ತಾನೆ. ನಮಗೆ ಯಥಾರ್ಥ ಜ್ಞಾನವನ್ನು ಮಾಡಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ. ಆದ್ದರಿಂದ ನಾವು ಭಕ್ತರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಶ್ರೇಷ್ಠವಾದ ಭಕ್ತಿಯನ್ನು ನಮ್ಮ ಹೃದಯ ಇಟ್ಕೋಬೇಕಾದ್ರೆ ಭಕ್ತಿ ಹೊರಗೆ ಕಾಣೋದಲ್ಲದ ಒಳಗದೆ ನಮ್ಮ ಭಾವ.
ಒಳಗೆ ನಮ್ಮ ಮನಸ್ಸಿನಲ್ಲಿ ಅದು ತುಂಬಿಕೊಂಡಿರಬೇಕು. ಭಾವ ಶುದ್ಧವಾಗಿ ನಾವು ಪರಮಾತ್ಮನನ್ನು ಒಲಿಸಿದ್ದಾದರೆ ಈ ದುಃಖ ಸಂಸಾರದ ಪಾರಾಗ್ತೀವಿ, ಅಮರರಾಗ್ತೀವಿ, ಧನ್ಯರಾಗ್ತೀವಿ. ಸಿದ್ಧಾರೂಢರು ಬಹಳ ಭಕ್ತರನ್ನು ರಕ್ಷಣೆ ಮಾಡ್ಯಾರ. ಲಕ್ಷ್ಮೀಬಾಯಿ ಅಂಥೇಳಿ ಅವರು ಆ ಕಡೆ ಗೋಕರ್ಣ ಕಡೆಯಿಂದ ಬರೋರು, ಸಮುದ್ರ ದಾಟಿ ಬರೋರು. ಅವರು ಸಮುದ್ರ ದಾಟಿ ಬರುವಾಗ ಸಮುದ್ರದಾಗ ನಾವಿನ ಕುಂತಾರವರು. ನಾವಿನ ಗಂಡ ಹೆಂಡತಿ ಮಗು ಕುಂತಾರ, ನಾವು ದಾಟ್ಸಕತ್ತಾರ ಹಡಗ. ಅವಾಗೇನಾಯ್ತು, ಸಮುದ್ರ ಮಧ್ಯದಲ್ಲಿ ಹಡಗದಿಲ್ಲ, ಇನ್ನೊಂದು ಹಡಗ ಬಂದು ಹೊಡಿತಾರೆ. ಹೊಡೆದ ಕೂಡಲೇ ಹಡಗ ಒಳಗೆ ಹೋಯ್ತು. ಒಳಗೆ ಹೋದ ಕೂಡಲೇ ಗಂಡ ಹೆಂಗೂ ಈಜು ದಾಟಿ ಹೋದ. ಹೆಣ್ಮಗಳು ದಾಟಬೇಕಲ್ಲ, ಒಂದು ಕೂಸೂ ಇದೆ, ಸಣ್ಣದೊಂದು ಕೂಸಿದೆ. ಕೂಸನ್ನು ತೊಗೊಂಡಾಕಿ ಇನ್ನೇನು ಸಿದ್ಧಾರೂಢ, ನಾನು ಇನ್ನು ಸಮುದ್ರ ಪಾಲಾದ್ನಿ, ನನ್ನನ್ನು ರಕ್ಷಣೆ ಮಾಡೋನು ಏನೇ ಹೊರತಾಗಿ, ನಿನ್ನ ಹೊರತಾಗಿ ಇನ್ಯಾರೂ ಇಲ್ಲ ಅಂತೇಳಿ ಭಾವ ಶುದ್ಧವಾದ ಭಕ್ತಿ. ಸಮುದ್ರ ಮಧ್ಯದಲ್ಲಿ ಹಡಗ ಒಳಗೆ ಹೋಗಿದೆ, ನೀರಾಗ ಮುಳುಗಾಕತ್ತಿದ್ದು, ಹಂಗೆ ಅಟ ನೀರು ತುಂಬಾಕತ್ತಿದ್ದು ಹಡಗಿನಾಗ. ಆ ಗಂಡರೇ ದಾಟಿ ಹೋದ ಈಜ್ಕೊಂಡು ಮತ್ತು ಮರಣ ದುಃಖ ಬಂದಾಗ, ಕಷ್ಟ ಬಂದಾಗ ಯಾರು ಇರೋಂಗಿಲ್ಲ, ಎಲ್ಲರೂ ಬಿಟ್ಬಿಟ್ಟು ಹೋಗ್ತಾರೆ, ಎಲ್ಲರೂ ಬಿಟ್ಬಿಟ್ಟು ಹೋಗ್ತಾರೆ. ಆದರೆ ಪರಮಾತ್ಮ ಗುರು ಬಿಡೋಂಗಿಲ್ಲ. ಆವಾಗ ಆಕಿ ಪರಮಾತ್ಮ ಗುರುದೇವ ಸಿದ್ಧಾರೂಢ ನೀನೇ ರಕ್ಷಣೆ ಮಾಡೋ, ನಿನ್ನ ಹೊರತಾಗಿ ಇನ್ಯಾರು ರಕ್ಷಣೆ ಮಾಡೋನು. ಸಮುದ್ರ ಮಧ್ಯದಲ್ಲಿದ್ದೇನೆ, ಹಡಗ ನೀರು ತುಂಬಾಕತ್ತದ, ಇನ್ನು ತುಂಬಿತಪ್ಪ ಅಂದ್ರೆ ನಾನು ಸಮುದ್ರ ಪಾಲಾಗ್ತೀನಿ ಗುರುದೇವ ಸಿದ್ಧಾರೂಢ ಅಂತೇಳಿ ಧ್ಯಾನ ಮಾಡಕ್ಕೆ. ಭಾವಶುದ್ಧವಾದ ಭಕ್ತಿಯಿಂದ ಹೆಣ್ಮಗಳು ಧ್ಯಾನ ಮಾಡಿದ್ಲು. ಪರಮಾತ್ಮ ರಕ್ಷಣೆ ಮಾಡೋದು ಧ್ಯಾನ ಮಾಡಿದಾಕ್ಷಣೆ ಒಬ್ಬ ಆ ಕಡೆಯಿಂದ ಒಂದು ನಾವು ತೊಗೊಂಡು ದೋಣಿ ತೊಗೊಂಡು ಬಂದುಬಿಟ್ಟು ಒಬ್ಬ ಅಂದ್ರೆ ಯಾರಲ್ಲ, ಸಿದ್ಧಾರೂಢನೇ ಒಬ್ಬ ನಾವಿಕನಾಗಿ ಒಂದು ನಾವು ತೊಗೊಂಡು ಬಂದ. ನಾವು ತೊಗೊಂಡು ಅಲ್ಲೇ ಹಡಗ ಹತ್ರ ಬಂದ ಕೂಡ್ಲಿಕ್ಕೆ ಈಗ ಭಾಳ ಸಂತೋಷ. ಸಿದ್ಧಾರೂಢ ಬಂದು ರಕ್ಷಣೆ ಮಾಡಿಪ್ಪ ನೀನಂತಕ್ಕೆ ಭಾವ ಶುದ್ಧ. ಆ ಹಡಗ ಹತ್ರ ಬಂತದು. ನಾವು ಬಂದ ಆ ಹುಡುಗನ್ನ ಆಕಿನ ನಾವೇ ಕುಂಡಿಸ್ಕೊಂಡು ದಾಟಿಸ್ಕೊಂಡು ಸಿದ್ಧಾರೂಢ ನೀನೇ ಬಂದೆಪ್ಪ, ಯಾವುದೋ ರೂಪದಿಂದ ನನ್ನ ರಕ್ಷಣೆ ಮಾಡಿದೆ, ನನ್ನ ಮಗನ ರಕ್ಷಣೆ ಮಾಡಿ ನನ್ನ ಪ್ರಾಣ ಉಳಿಸಿದೆ ಪರಮಾತ್ಮ ಅಂತೇಳಿ ಸ್ತುತಿ ಮಾಡಾಕತ್ತಿದ್ಲು. ಸ್ತುತಿ ಮಾಡುವಾಗ ದಂಡಿಗೆ ಬಂದ ಹಡಗ ಇಳಿಸಿ ಆಕಿನ ಅಲ್ಲಿ ಇಳಿಸ್ಕೊಳ್ಕೊಳ್ಳೇ ಆ ಮನುಷ್ಯನೇ ಇಲ್ಲ ಆಕಿನ ದಾಟಿಸ ಹಡಗದಿಂದ ಇಳಿಸಿಕೊಳ್ಳೆ ಯಾರು ತಂದು ಇಳಿಸಿದ್ರಲ್ಲ ಅವರೂ ಇಲ್ಲ, ಎಲ್ಲೂ ಐಕ್ಯ ಆಗಿಬಿಟ್ರು, ಕಾಣದಂಗೆ ಆಗಿಬಿಟ್ರು. ಆವಾಗ ದಾಟಿ ಬಂದು ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢ ಪರಮಾತ್ಮ ರಕ್ಷಣೆ ಮಾಡಿದಪ್ಪ ನೀನು, ಯಾರೋ ಒಬ್ಬ ಪುಣ್ಯಾತ್ಮ ರಕ್ಷಣೆ ಮಾಡಿದ, ಅವ್ರು ಇಲ್ಲೇ ಇಲ್ಲ ಅಂತ. ಅವ್ರು ಯಾರಿಲ್ಲ, ನಾನೇ ಬಂದೀನಿ ಅಂದರು. ನಾನು ನಿನ್ನನ್ನು ಧ್ಯಾನ ಮಾಡಾಕತ್ತಿದ್ದೀನಿ, ನೀನು ಏಕಾಗ್ರವಾದ ಮನುಷ್ಯರಿಂದ ಭಾವಶುದ್ಧವಾದ ಭಕ್ತಿಯಿಂದ ನನ್ನ ಸ್ಮರಣ ಮಾಡಿದಮ್ಮ. ನನ್ನ ಸ್ಮರಣ ಮಾಡಿದ ಕೂಡಲೇ ಭಕ್ತರ ರಕ್ಷಣೆ ಮಾಡೋದು ಗುರುವಿನ ಕರ್ತವ್ಯ. ಭಕ್ತರನ್ನು ರಕ್ಷಣೆ ಮಾಡೋದು, ಭಾವಶುದ್ಧವಾದ ಭಕ್ತರನ್ನು ರಕ್ಷಣೆ ಮಾಡೋದು ಗುರುಗಳ ಮಹಾತ್ಮರ ಕರ್ತವ್ಯ ಇದೆ. ನೀನು ಅನನ್ಯವಾದ ಪ್ರೇಮದಿಂದ ನನ್ನ ಸ್ಮರಣ ಮಾಡಿದ, ನಾವು ತೊಗೊಂಡು ಬಂದು ದಾಟಿಸಿ ಹೋಗಿದ್ದೆ ಅಂದ. ಹಾಗೆ ಭಾವಶುದ್ಧವಾದ ಭಕ್ತಿ ಎಲ್ಲಿದೆಯೋ ಅಲ್ಲಿ ಗುರುನಾಥನ ಪರಮಾತ್ಮನ ಒಲಿಮೆ ಆಗ್ತದೆ. ಅದಕ್ಕೋಸ್ಕರನೇ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಪರಮಾತ್ಮ ಭಾವಶುದ್ಧವಾದ ಭಕ್ತಿಗೇ ಒಲಿತಾನೆ. ಅಂಥ ಭಕ್ತಿ ನಮ್ಮಲ್ಲಿದೆ. ನಮಗಾದಾಗ ಜಾತಿ ವರ್ಣ ಕುಲ ಆಶ್ರಮ ಏನಿಲ್ಲ. ಭಕ್ತಿಗೆ ಯಾವ ಜಾತಿ ಆಗಲಿ, ಯಾವ ಕುಲವಾಗಲಿ, ಯಾವ ಆಶ್ರಮ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ ಭಾವಶುದ್ಧವಾಗಿ. ಪ್ರಹ್ಲಾದ ಎಷ್ಟು ಹುಡುಗ, 5-6 ವರ್ಷ ಹುಡುಗ. ಧ್ರುವ ಎಷ್ಟು ಸಣ್ಣ ಹುಡುಗ. ಪರಮಾತ್ಮನ ಕೃಪೆ ಆಯಿತು, ಪರಮಾತ್ಮನ ಒಲಿಮೆ ಆಯಿತು. ಸಣ್ಣ ಬಾಲಕನಾಗಿರಲಿ ದ್ರೌಪದಿ ಸಣ್ಣ ಹೆಣ್ಣುಮಗಳು, ಮೀರಾಬಾಯಿ ಹೆಣ್ಮಗಳು. ಅವರಿಗೆ ಭಗವಂತನ ಇರ್ತದೆ. ಹೆಣ್ಣಿಗೆ ಗಂಡಿಗೆ ಹುಡುಗು ದೊಡ್ಡವರು ಅನ್ನೋದಿಲ್ಲ. ಭಾವಶುದ್ಧವಾದ ಭಕ್ತಿ ಯಾರಲ್ಲಿದೆಯೋ ಅವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ, ಅವರ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡ್ತಾನೆ. ಅವರಿಗೆ ಉತ್ತಮವಾದಂಥದ್ದನ್ನು ಕರುಣಿಸಿ ಧನ್ಯರನ್ನಾಗಿ ಮಾಡುವ ಶಕ್ತಿ ಭಗವಂತನಲ್ಲಿದೆ. ಆ ದೃಷ್ಟಿ ನಾವೆಲ್ಲರೂ ಕೂಡ ಅಂಥ ಭಾವಶುದ್ಧವಾದ ಭಕ್ತಿಯನ್ನು ಮಾಡಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಕೃತಾರ್ಥರಾಗೋಣ. ಅಂಥ ಸದ್ಬುದ್ಧಿ, ಸದ್ವಿವೇಕ, ಸದ್ಗುಣ, ಸಕಲ ಐಶ್ವರ್ಯದೊಂದಿಗೆ ಶಾಶ್ವತವಾದ ಸುಖವನ್ನು ಗುರುದೇವ ಸಿದ್ಧಾರೂಢರು ನಿಮ್ಮೆಲ್ಲರಿಗೆ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತೇಳಿ ಇವತ್ತಿನ ಪ್ರವಚನ. ಓಂ ತತ್ಸತ್. ಒಂದು ನಿಮಿಷ ಎಲ್ಲರೂ ಓಂ ಅಂತ ಹೇಳ್ರಿ. ಅದು ಪರಮಾತ್ಮ ನಾಮಸ್ಮರಣೆ ಭಗವಂತನೇ.
ಓಂ